ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ತುಮಕೂರು ತಾಲೂಕಿನ ಹೆಬ್ಬೂರಿನಲ್ಲಿ ಶಾಸಕ ಡಿಸಿ ಗೌರಿಶಂಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ ಗೌರಿಶಂಕರ್, ಮೋದಿಯವರು ಬಡವರು ಬದುಕುವಂತೆ ಆಗುತ್ತೆ ಎಂದು ಮಾತು ಕೊಟ್ಟಿದ್ರು. ಅಚ್ಚೇ ದಿನ ಬರುತ್ತೆ ಅಂತ ನಾವು ಕಾದ್ವಿ. ಅಚ್ಚೇ ದಿನ ಇದುವರೆಗೂ ಬಂದಿಲ್ಲ. ಇವರು ಕೊಟ್ಟಿರುವ ಭರವಸೆ ಈಡೇರಿಸಲಿ. ಇಡೀ ದೇಶದ ಜನ ಬೆಲೆ ಏರಿಕೆಗೆ ನೊಂದಿದ್ದಾರೆ. ನಿಮ್ಮಿಂದ ರೈತರ ಪರ ಸರ್ಕಾರ ಅಂತ ನೀವು ಹೇಳ್ತಾ ಇದ್ದೀರಿ, ಆದರೆ ಪಂಜಾಬ್ನಲ್ಲಿ 100 ದಿನ ಆಯ್ತು, ಯಾಕೆ ನೀವು ರೈತರ ಪರ ನಿಂತಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಬಜೆಟ್ ಬಗ್ಗೆ ಮಾತನಾಡಿ, ನಮ್ಮ ತುಮಕೂರು ಜಿಲ್ಲೆಗೆ ಏನು ಕೊಟ್ಟಿಲ್ಲ, ಉಪ್ಪು ಹುಳಿ ಖಾರ ಏನೂ ಇಲ್ಲದ ಸಪ್ಪೆ ಬಜೆಟ್ ಎಂದು ಹೇಳಿದ್ದಾರೆ. ನೆನ್ನೆ ಬಜೆಟ್ ಹೇಳಿದ್ನಲ್ಲ, ನೆನ್ನೆ ಬಜೆಟ್ ಉಪ್ಪು ಖಾರ ಹುಳಿ ಏನೂ ಇಲ್ಲದೇ ಸಪ್ಪೆ ಬಜೆಟ್. ನಮ್ಮ ತುಮಕೂರು ಜಿಲ್ಲೆಗೆ ಶೂನ್ಯ, ಏನು ಕೊಟ್ಟಿಲ್ಲ ಅವರು. ಯಾಕಂದರೆ ಹಿಂದೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2018-19 ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭಗಳಲ್ಲಿ ಇದೇ ಯಡಿಯೂರಪ್ಪನವರು ಒಂದು ಅಲ್ಲಿ ಅಧಿವೇಶನದಲ್ಲಿ ಭಾಷಣ ಮಾಡಿದರು. ಕುಮಾರಸ್ವಾಮಿ ಅವರಿಗೆ ಉತ್ತರ ಕರ್ನಾಟಕದ ಬಗ್ಗೆಲ್ಲ ಒಂದು ಕಡೆ ಪ್ರೀತಿ ಇಲ್ಲ, ಬರೀ ಮೈಸೂರು ಪ್ರಾಂತ್ಯ ಬೇಕು ಅವ್ರಿಗೂ ಅಂತೇಳಿ. ನಾನು ಇವತ್ತು ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳೇ, ತಾವೇ ಅವತ್ತು ಪ್ರಶ್ನೆ ಕೇಳಿದ್ದಾರೆ. ಇವತ್ತು ನೀವು ಉತ್ತರ ಕರ್ನಾಟಕಕ್ಕೆಲ್ಲ ಒಂದು ಕಡೆ ಸಣ್ಣ ಪಟ್ಟ ಯೋಜನೆಗಳು ಕೊಡುವಂಥ ಕೆಲಸ ಮಾಡಿದ್ದೀರಿ. ಆದರೆ ಮೈಸೂರು ಪ್ರಾಂತ್ಯ ಈ ಭಾಗದಲ್ಲಿ ಬರುವಂಥ ರೈತರು ಬಡವ್ರನ್ನ ಯಾಕೆ ನೀವು ಗುಡ್ಸ್ಕೊಳ್ಳೋವಂಥ ಕೆಲಸ ಮಾಡಲಿಲ್ಲ? ಇವತ್ತು ನೀವು ತಾನೇ ಏನು ಮಾಡಿದ್ರಿ? ಅದು ನೀವು ನೀವು ಆರೋಪ ಮಾಡಿದ್ರಿ. ನೀವು ಕೂಡ ಅದೇ ಥರ ಇವತ್ತು ಮಲ್ತಾಯಿ ಧೋರಣೆ ಮಾಡೋದಿಲ್ಲ. ಈ ಭಾಗದ ಮೈಸೂರು ಪ್ರಾಂತ್ಯದವರಿಗೆ ಸರಿಪಡಿಸುವಂಥ ಕೆಲಸ ಮಾಡಬೇಕಲ್ವ? ಏನು ಕೊಟ್ಟಿರಿ ನೀವು ತುಮಕೂರು ಜಿಲ್ಲೆಗೆ? ಏನು ಕೊಟ್ಟಿರಿ? ಹೊಸ ಯೋಜನೆ ಏನು ಕೊಟ್ಟಿದ್ದೀರಿ ತುಮಕೂರು ಜಿಲ್ಲೆಗೆ? ಏನು ಕೊಟ್ಟಿಲ್ಲ. ಝೀರೋ ಅದು ಏನು ಕೊಟ್ಟಿಲ್ಲ. ಏನೋ ನಮ್ಮ ಸಿದ್ಧಗಂಗಾ ಮಠಕ್ಕೆ ಸ್ವಾಮೀಜಿಯವರು ಇದ್ರ ಮೇಲೆ 2 ಕೋಟಿ ರೂಪಾಯಿ ಸಂಸ್ಕರಣ ಏನೋ ಮಾಡಬೇಕು ಅಂತೇಳಿ, ಏನೋ ವನಯನ ಮಾಡಬೇಕು ಅಂತ ಬಿಟ್ಟರೆ ಬಜೆಟ್ನಲ್ಲಿ ಏನು ಕೊಟ್ಟಿದ್ದೀರಿ ನೀವು ತುಮಕೂರಿಗೆ? ಕೋಲಾರಿಗೆ ಏನು ಕೊಟ್ಟಿರಿ? ಝೀರೋ. ಯಾವುದು ಕೊಟ್ಟಿಲ್ಲ ನೀವು. ಸೊ ಎಲ್ಲ ಒಂದು ಕಡೆ ಸರಿಪಡಿಸ್ಕೊಳ್ಳಿ. ನಾವೆಲ್ಲರೂ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ನಾವು ಮನವಿ ಮಾಡ್ತೀವಿ. ನಮ್ಮ ಹೋರಾಟ ಇರೋವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ. ನಮ್ಮ ಹೋರಾಟ ಇರೋವಂಥದ್ದು ಇವತ್ತು ಸಾಮೂಹಿಕವಾಗಿ, ಇವತ್ತು ಏನು ಹಿಂದೆ BJP ಸರ್ಕಾರ ರಚನೆ ಆದಂಥ ಸಂದರ್ಭ ಕೇಂದ್ರ ಸರ್ಕಾರ ಅವತ್ತು ಸನ್ಮಾನ್ಯ ಮೋದಿ ಸಾಹೇಬರು ನಮಗೆಲ್ಲ ಇಡೀ ದೇಶದ ಜನಕ್ಕೆ ಒಂದು ಮಾತು ಕೊಟ್ಟಿದ್ದರು. ನಾನು ಪೆಟ್ರೋಲು ಡೀಸೆಲ್ ಆಗಲಿ ದಿನವನ್ನಿತ್ತಿದ ವಸ್ತುಗಳನ್ನ ಎಲ್ಲನೂ ಕೂಡ ನಾನು ಇವತ್ತು ಏನು ಏರಿಕೆ ಕಾಣ್ತಾ ಇತ್ತು, ಜೀವನ ಮಾಡೋಕ್ಕಾಗ್ತಾಯಿಲ್ಲ ಬಡವರು. ನಾನು ಅಧಿಕಾರಕ್ಕೆ ಬಂದರೆ ನಾನು ಕಮ್ಮಿ ಮಾಡ್ತೇವೆ, ಬಡವರು ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಇಲ್ಲ, ಜೀವನ ಮಾಡ್ಬೋದು ಅಂತ ಏನು ಮಾತು ಕೊಟ್ಟಿದ್ರು. ಅಚ್ಚೇ ದಿನ ಬರ್ತವೆ ಅಂತ ನಾವು ಬರದ ವರ್ಷಗಳಿಂದ ಕಾದ್ವಿ. ಇದುವರೆಗೂ ಅಚ್ಚೇ ದಿನ ಬರ್ತಾ ಇಲ್ಲ. ಅಚ್ಚೇ ದಿನ ಕಾಣಕ್ಕೆ ಎಲ್ಲ ಒಂದು ಕಡೆ ಕನಸು ಅಂತ ಕಾಣಿಸ್ತಾ ಇತ್ತೆ. ನಾವು ಕೇಳ್ತಾ ಇರೋದು ಅವ್ರು ಕೊಟ್ಟಿರುವಂಥ ಭರವಸೆಗಳನ್ನ ಈಡೇರಿಸ್ಕೊಡಿ. ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಕೇವಲ ತುಮಕೂರೇ ಅಂತ ಅಲ್ಲ, ಇಡೀ ದೇಶದ ಜನ ಇವತ್ತು ಎಲ್ಲ ಒಂದು ಕಡೆ ಇವತ್ತು ಬೆಲೆ ಏರಿಕೆ, ಇವತ್ತು ಗ್ಯಾಸು ಮತ್ತು ಸಬ್ಸಿಡಿ ಇವತ್ತು ಕೊಡ್ತಾ ಇರೋ ಮೊದಲು ಅದು ವಾಪಸ್ ತಗೊಂಡ್ರು, ಮತ್ತು ಡೀಸೆಲ್